ಸ್ಟೇಷನ್ ಬಿಟ್ಟು ಹೊರಡಲು ಮುಂದಾದ ರೈಲಿಗೆ ಕೊನೆಯ ಕ್ಷಣದಲ್ಲಿ ಏರಲು ಹೋದ ವೃದ್ಧರೊಬ್ಬರನ್ನ ಸ್ಟೇಷನ್ ಸಿಬ್ಬಂದಿ ಅಪಾಯದಿಂದ ಪಾರು ಮಾಡಿದ್ದಾರೆ. ಸುರತ್ಕಲ್ ರೈಲು ನಿಲ್ದಾಣದಲ್ಲಿ ಈ ಘಟನೆ ನಡೆದಿದ್ದು, ಪ್ಲಾಟ್ಫಾರ್ಮ್ನಲ್ಲಿ ಕರ್ತವ್ಯದಲ್ಲಿದ್ದ ಪಾಯಿಂಟ್ಸ್ಮನ್ ಜಗದೀಶ್ ಹಾಗೂ ಸ್ಟೇಷನ್ ಮಾಸ್ಟರ್ ಮನೋಜ್ ಶೆಟ್ಟಿ ಅವರಿಂದ ವೃದ್ಧನ ಪ್ರಾಣ ಉಳಿದಿದೆ. ಸುರತ್ಕಲ್ ರೈಲು ನಿಲ್ದಾಣಕ್ಕೆ ಬಂದಿದ್ದ ರೈಲು ಸಂಖ್ಯೆ 12620 ಇನ್ನೇನು ರೈಲು ನಿಲ್ದಾಣದಿಂದ ಹೊರಡ್ತಾ ಇದ್ದಂತೆ ಪ್ಲಾಟ್ಫಾರ್ಮ್ನಲ್ಲಿದ್ದಂತಹ ವೃದ್ಧರೊಬ್ಬರು ರೈಲು ಹತ್ತಲು ಮುಂದಾಗಿದ್ದಾರೆ. ರೈಲಿನ ಡೋರ್ ಹಿಡಿದು ಮೇಲೇರಿದ ಅವರಿಗೆ ರೈಲಿನ ಒಳಗೆ ಕಾಲಿರಿಸಲು ಅಸಾಧ್ಯ ಆಗಿದೆ. ಈ ಕ್ಷಣದಲ್ಲಿ ಅಲ್ಲೇ ಇದ್ದ ಜಗದೀಶ್ ಅವರು ತಕ್ಷಣ ಅವರನ್ನ ಹಿಡ್ಕೊಂಡಿದ್ದಾರೆ. ಈ ವೇಳೆ ಸ್ಟೇಷನ್ ಮಾಸ್ಟರ್ ಮನೋಜ್ ಶೆಟ್ಟಿ ಕೂಡ ಸ್ಥಳಕ್ಕೆ ಧಾವಿಸಿ ಬಂದಿದ್ದು ರೈಲಿನಿಂದ ವೃದ್ಧನನ್ನ ಇಳಿಸಿದ್ದಾರೆ. ಈ ಘಟನೆಯನ್ನು ಗಮನಿಸಿದ ರೈಲಿನ ಪೈಲಟ್ ತಕ್ಷಣವೇ ರೈಲು ನಿಲ್ಲಿಸಿದ್ದಾರೆ. ರೈಲ್ವೆ ಸಿಬ್ಬಂದಿಯ ಈ ಸಮಯ ಪ್ರಜ್ಞೆಗೆ ರೈಲ್ವೆ ಇಲಾಖೆಯ ಸಿಎಂಡಿ ಸಂತೋಷ್ ಕುಮಾರ್ ಝಾ ಅವರು ತಕ್ಷಣವೇ ಇಬ್ಬರಿಗೂ ತಲಾ 5,000 ಬಹುಮಾನ ನೀಡಿ ಗೌರವಿಸಿದ್ದಾರೆ.